ಕರಾವಳಿ ಕರ್ನಾಟಕದ ನಾಡಿಮಿಡಿತ ನಮ್ಮ ಟಿವಿ ನೋಡ್ತಿರುವಂತಹ ಪ್ರತಿಯೊಂದು ವೀಕ್ಷಕರಿಗೂ ನಮಸ್ಕರಿಸುತ್ತಾ ನಾನು ನಿಮ್ಮ ನಿರೂಪಕಿ ನಮಿತಾ ಆಂತರ್ಯ ಶೆಟ್ಟಿ. ವೀಕ್ಷಕರೇ, ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರು ಕೂಡ, ನಾವು ಎಷ್ಟೇ ಶ್ರೀಮಂತನಾಗಿದ್ರೂ ಕೂಡ ದುಡ್ಡಿನ ಬಗ್ಗೆ ಕರೆಕ್ಟಾಗಿ ನಾಲೆಜ್ ಇಲ್ಲ, ಹಣಕಾಸಿನ ಜ್ಞಾನ ಇಲ್ಲ ಅಂತ ಹೇಳಿದರೆ ನಾವು ಹೀರೋಯಿಂದ ಝೀರೋ ಆಗ್ತೀವಿ. ಅದೇ ನಾವು ಎಷ್ಟೇ ಬಡವರಾಗಿದ್ದರೂ ಕೂಡ ಕರೆಕ್ಟಾಗಿ ನಮಗೆ ಯಾವ ರೀತಿ ಸ್ಪೆಂಡ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಇಷ್ಟಿರೋ ಹಣದಲ್ಲಿ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಇದರ ಬಗ್ಗೆ ಕರೆಕ್ಟಾಗಿ ನಾಲೆಜ್ ಇದ್ದರೆ ಝೀರೋಯಿಂದ ಹೀರೋ ಆಗುವಂಥ ಚಾನ್ಸಸ್ಸು ಇದೆ. ಸೊ ಇದಕ್ಕೆಲ್ಲ ಫೌಂಡೇಶನ್ ಬಂದು ಹಣಕಾಸಿನ ಜ್ಞಾನ, ದಿ ನಾಲೆಜ್ ಅಬೌಟ್ ಮನಿ. ಆದ ಕಾರಣ ನಾಳೆಗಳು ನಮ್ಮದಾಗಿಸೋಕೆ ನಿಮಗೋಸ್ಕರ ಸಜ್ಜಾಗಿದೆ ನಮ್ಮ ಈ ಕಾರ್ಯಕ್ರಮ ನಾಳೆಗಳು ನಮ್ಮದೆನಿಸಿವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಯಾಗಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಕನ್ಯಾ ರಾವ್, ಫಿನಾನ್ಷಿಯಲ್ ಸರ್ವಿಸಸ್ ಪ್ರೊಫೆಷನಲ್. ಸೊ ಅವ್ರ ಜೊತೆಗೆ ಮಾತಾಡೋಣ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಬನ್ನಿ ಮೇಡಮ್, ನಮಸ್ತೆ. ನಮಸ್ತೆ. ಮತ್ತೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಲಾಸ್ಟ್ ಎಪಿಸೋಡಲ್ಲಿ ನಾವು ಒಂದಷ್ಟು ಫಿನಾನ್ಷಿಯಲ್ ಪ್ಲಾನಿಂಗ್ ಹೇಗಿರಬೇಕು, ಯಾಕೆ ಫಿನಾನ್ಷಿಯಲ್ ಪ್ಲಾನಿಂಗ್ ತುಂಬಾ ಇಂಪಾರ್ಟೆಂಟ್, ಇದರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಸೊ ಇವಾಗ ಬಜೆಟ್ ಟಿಪ್ಸ್ ಕೊಡಿ. ಬಜೆಟ್ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೊಂದು ಟಿಪ್ಸ್ ಹೇಳೋದಾದ್ರೆ ಏನು ಹೇಳ್ತೀರಾ? ಈಗ ಬಜೆಟ್ ಅಂದರೆ ಅದೇ ನಮ್ಮದು ಎಷ್ಟು ಖರ್ಚು ವೆಚ್ಚ ಆಗುತ್ತೆ ಅದರದ್ದೆಲ್ಲ ಒಂದು ಲಿಸ್ಟ್. ಈಗ ಕೆಲವುದೆಲ್ಲ ನಮ್ಮದು ಫಿಕ್ಸ್ಡ್ ಎಕ್ಸ್ಪೆನ್ಸಸ್, ಅಂದರೆ ಈಗ ಊಟದ್ದು, ಮತ್ತು ಈಗ ನಮ್ಮದು ಗ್ಯಾಸ್ ಸಿಲಿಂಡರ್ ಇದು, ಮತ್ತು ನಮ್ಮದು ಬಟ್ಟೆದು ಅಥವಾ ಮಕ್ಕಳ ಸ್ಕೂಲ್ ಫೀಸ್, ಅದೆಲ್ಲ ಈ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ. ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಬೇಕು. ಮತ್ತು ಕೆಲವರಿಗೆ ಈ ಸಾಲದು EMI ಕಟ್ಟಲಿಕ್ಕಿರುತ್ತೆ, ಇನ್ಶೂರೆನ್ಸ್ ಪ್ರೀಮಿಯಮ್ ಕಟ್ಟಲಿಕ್ಕಿರುತ್ತೆ, ಅಂಥದ್ದೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಸ್ ಇರುತ್ತೆ. ಇನ್ನೊಂದು ನಮ್ಮದು ಎಕ್ಸ್ಟ್ರಾ ಅಂದರೆ ಒಂದು ಪಿಕ್ಚರಿಗೆ ಹೋಗುವಂಥದ್ದು, ತಿಂಗಳಿಗೆ ಒಂದು ಪಿಕ್ಚರಿಗೆ ಹೋಗೋದು, ಹೊರಗೆ ಊಟಕ್ಕೆ ಹೋಟೆಲಿಗೆ ಊಟಕ್ಕೆ ಹೋಗೋದು, ಅಥವಾ ಬೆಳಿಗ್ಗೆ ತಿಂಡಿಗೆ ಕೆಲವರಿಗೆಲ್ಲ ಸಂಡೇ ಬೆಳಿಗ್ಗೆ ಹೊರಗೆ ಹೋಗಿಯೇ ತಿಂಡಿ ತಿನ್ನಬೇಕು ಅಂತ ಖರ್ಚು, ಅಥವಾ ಕೆಲವೊಮ್ಮೆ ಫ್ರೆಂಡ್ಸ್ ಒಟ್ಟಿಗೆ ಸೇರಿ ಹೊರಗೆ ಊಟಕ್ಕೆ ಹೋಗೋದು, ಪಿಕ್ಚರಿಗೆ ಹೋಗೋದು ಅಥವಾ ಪಿಕ್ನಿಕ್ ಹೋಗೋದು, ಅದೆಲ್ಲ ನಮ್ಮದು ಖರ್ಚು. ಸೊ ಅದೆಲ್ಲ ನಾವು ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿದರೆ, ಅಥವಾ ಈಗ ಕೆಲವರಿಗೆ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಮದುವೆ ಉಂಟು, ಮದುವೆಗೆ ಸೀರೆ ತಗೊಳ್ಬೇಕು, ಅಥವಾ ಮದುವೆ ಆಗುವವರಿಗೆ ಒಂದು ಗಿಫ್ಟ್ ಕೊಡಬೇಕು, ಅದು ಕೂಡ ಎಲ್ಲ ಖರ್ಚಲ್ಲೇ ಬರುತ್ತೆ. ಈಗ ನಿಮಗೆ ಒಂದು ಐಡಿಯಾ ಇರ್ಬೋದು, ಒಂದು ವರ್ಷದಲ್ಲಿ ಎಷ್ಟು ಮದುವೆ ಇರ್ತದೆ, ಯಾರೆಲ್ಲ ಅಂದರೆ ಯಾರಿಗೆಲ್ಲ ಗಿಫ್ಟ್ ಕೊಡಬೇಕಾಗ್ತದೆ, ಅಥವಾ ಮನೆಯಲ್ಲಿ ಮಕ್ಕಳಿರ್ಬೋದು, ಇಷ್ಟು ಮಕ್ಕಳಿಗೆ ನಾವೆಲ್ಲ ಗಿಫ್ಟ್ ಕೊಡ್ತೇವೆ, ಬರ್ತ್ಡೇಗೆ ಒಂದು ಗಿಫ್ಟ್ ಕೊಡಬೇಕು, ಅದು ಕೂಡ ಒಂದು ಖರ್ಚೆ ಅಲ್ವಾ? ಸೊ ಅಥವಾ ಮತ್ತೆ ನಮಗೆ ಬಟ್ಟೆ ತಗೊಳ್ಳಿಕ್ಕೆ ಅಥವಾ ಆಕ್ಸೆಸರೀಸ್, ಅದು ಕೂಡ ಒಂದು ಖರ್ಚು ನಮ್ಮದು. ಹಾಗೆ ನಾವು ಎಲ್ಲ ಖರ್ಚುಗಳನ್ನೆಲ್ಲ ಸ್ವಲ್ಪ ಲಿಸ್ಟ್ ಮಾಡಿದರೆ ನಮಗೆ ಒಂದು ಐಡಿಯಾ ಸಿಗುತ್ತೆ, ನಾನು ಎಷ್ಟು ಖರ್ಚು ಮಾಡ್ತೇನೆ. ಈಗ ಒಂದು ತಿಂಗಳಲ್ಲಿ ಈಗ ನಮ್ಮದೊಬ್ಬರು ಕ್ಲೈಂಟಿಗೆ ನಾನು ಕೇಳಿದಾಗ ಅವ್ರು ಹೇಳಿದರು, ನಾನು ಒಂದು ವರ್ಷದಲ್ಲಿ ಬಟ್ಟೆಗೆ 50,000 ಖರ್ಚು ಮಾಡಿದ್ದೇನೆ. ಮತ್ತೆ ಅವರಿಗೆ ಗೊತ್ತಾಯಿತು, ಈಗ ಮಾಲಿಗೆ ಹೋಗುವಾಗ ಬಟ್ಟೆ ತಗೊಳ್ಳುವಾಗ ಅದೆಲ್ಲ ನಮ್ಮ ಯೋಚನೆಯಲ್ಲೇ ಇರುವುದಿಲ್ಲ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ನಾವು ಈಗ ಬಜೆಟ್ ಮಾಡದಿದ್ದರೆ ಫ್ರೆಂಡ್ಸ್ ಒಟ್ಟಿಗೆ ಮಾಲಿಗೆ ಹೋಗೋದು, ನಮಗೆ ಎಂಥದ್ದು ಬೇಡ, ಆದರೆ ಅವರೆಲ್ಲ ಹೋಗಿ ಬಟ್ಟೆ ಅಥವಾ ಏನಾದರೂ ತಗೊಳ್ಳುವಾಗ ನಾವು ಕೂಡ ತಗೊಳ್ಳೋದು ಅಂಥದ್ದೆಲ್ಲ. ಸೊ ಅದಕ್ಕಾಗಿ ಏನಾಗ್ತದೆ ಅಂದರೆ, ನಮಗೆ ಈಗ ಬಜೆಟ್ ಇಲ್ಲದಿದ್ದರೆ ನಾವು ಸುಮ್ಮನೆ ಖರ್ಚು ಮಾಡಿಕೊಂಡು ಬರ್ತೇವೆ. ಮತ್ತು ಕೆಲವೊಮ್ಮೆ ಸೂಪರ್ ಮಾರ್ಕೆಟಿಗೆ ಹೋಗ್ತೇವೆ, ಬೇಕಾದದ್ದೆಲ್ಲ ತಗೊಂಡು ಮತ್ತೆ ಹೀಗೆ ನೋಡುವಾಗ ನಮಗೆ ಕಣ್ಣಿಗೆ ಏನಾದರೂ ಕಾಣ್ತದೆ ಹೊಸ್ತು ಐಟಮ್, ಅದನ್ನು ತಗೊಂಡು ಬರೋದು. ಅದು ನಮಗೆ ಯೂಸ್ ಮಾಡಲಿಕ್ಕೂ ಹೇಗೆ ಅಂತ ಗೊತ್ತಿರೋದಿಲ್ಲ ಕೆಲವೊಮ್ಮೆ. ಹಾಗೆ ಸುಮ್ಮನೆ ಖರ್ಚು ಮಾಡೋದಕ್ಕಿಂತ ಒಂದು ಬಜೆಟ್ ಅಂದರೆ ಎಲ್ಲ ಲಿಸ್ಟ್ ಮಾಡಿಕೊಂಡು, ಮತ್ತು ನಾವೀಗ ಅಂಗಡಿಗೆ ಹೋಗುವಾಗ ಲಿಸ್ಟ್ ಮಾಡಿಕೊಂಡು ಹೋದರೆ ಅದನ್ನೇ ತಗೊಂಡು ಬರ್ತೇವೆ. ಇಲ್ಲದಿದ್ದರೆ ನೋಡಿದ್ದನ್ನೆಲ್ಲ ತಗೊಂಡು ಬಂದರೆ ಬಾಸ್ಕೆಟಿಗೆ ಹಾಕ್ಕೊಂಡು ಅದು ಆ್ಯಕ್ಚುಲಿ ನಮ್ಮದು ಅನ್ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಹಾಗಾಗಿ ಮತ್ತು ನಾವು ಈಗೆಲ್ಲ ನಮ್ಮ ಖರ್ಚು ವೆಚ್ಚಗಳನ್ನೆಲ್ಲ ಬರೆದಿಟ್ಟುಕೊಂಡ್ರೆ, ಅಥವಾ ನಾನು ಹೇಳಿದಾಗೆ ಒಂದು ಆ್ಯಪಲ್ಲಿ ಕೂಡ ಹಾಕಿದರೆ, ಆಗ ನಮಗೆ ಯಾವುದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಾಗ್ತದೆ. ಹೆಚ್ಚಾಗಿ ಇದು ಒಂದು ನಾನು ಎಕ್ಸಸೈಸ್ ಸ್ಟೂಡೆಂಟ್ಸಿಗೆ ಹೇಳಿದಾಗ ಅವ್ರು ಹೇಳಿದರು, ನಾವು ಹಾಸ್ಟೆಲ್ ಬಿಟ್ಟು ಹೊರಗೆ ಇಷ್ಟು ತಿಂತೇವೆ ಅಂತ ನಮಗೆ ಗೊತ್ತೇ ಇರಲಿಲ್ಲ, ಅಷ್ಟು ಖರ್ಚು ಮಾಡ್ತಾ ಇದ್ದೇವೆ ಹೊರಗೆ. ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಅದರಿಂದ ಸ್ವಲ್ಪ ಉಳಿತಾಯ ಮಾಡಬಹುದು. ಹಾಗಾಗಿ ನಾವು ಖರ್ಚು ವೆಚ್ಚ ಎಲ್ಲ ಬರೆದಿಟ್ಟುಕೊಂಡ್ರೆ ಅದು ಹಣ ವೇಸ್ಟ್ ಆಗುವುದನ್ನೆಲ್ಲ ನಿಲ್ಲಿಸಬಹುದು. ಇಲ್ಲದಿದ್ರೆ ಸುಮ್ಮನೆ ಖರ್ಚು ಮಾಡಿಕೊಂಡು ಮತ್ತೆ ದುಡ್ಡು ಉಳಿಯಲ್ಲ, ಅಂಥದ್ದೆಲ್ಲ, ಮತ್ತೆ ನಂದು ಕೈಯಲ್ಲಿ ಹಣ ಉಳಿಯೋದಿಲ್ಲ, ನಂದು ಹಾಗೆ ಅವಸ್ಥೆ ನಂದು ಇದು ಹಾಗೆಲ್ಲ ಹೇಳುವುದಕ್ಕಿಂತ ಒಂದು ಸ್ವಲ್ಪ ಖರ್ಚು ವೆಚ್ಚಗಳನ್ನೆಲ್ಲ ಬರೆದಿಟ್ಟು
ನೋಡಿ ನೀವು ಏನಾಗುತ್ತೆ ಅಂತ. ಒಂದು 6 ತಿಂಗಳಾಗುವಾಗ ಎಲ್ಲಿ ಹೋಗ್ತದೆ ನಿಮ್ಮ ಹಣ ಅಂತ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಆಗ ನಿಮಗೆ ಸ್ವಲ್ಪ ಪ್ಲಾನಿಂಗ್ ಮಾಡ್ಬೋದು, ಎಲ್ಲಿ ಕಟ್ ಮಾಡ್ಬೇಕಾಗುತ್ತೆ, ಎಲ್ಲಿ ಫೋಕಸ್ ಮಾಡ್ಬೇಕು ಅದೆಲ್ಲ ಗೊತ್ತಾಗುತ್ತೆ. ಇವಾಗ ಲೋನ್ ತೆಗಿಯೋದು ಎಷ್ಟು ಮಟ್ಟಕ್ಕೆ ಸರಿ ಮ್ಯಾಮ್? ಯಾವ ಟೈಮಲ್ಲಿ ಲೋನ್ ತೆಗಿಬೇಕು, ಯಾವ ಟೈಮಲ್ಲಿ ಮುಟ್ಲಿಕ್ಕೆ ಹೋಗ್ಬಾರ್ದು ಅನ್ನೋದು ಲೋನ್? ನನ್ನ ಪ್ರಕಾರ ಆದಷ್ಟು ನೀವು ಲೋನ್ ತಗೊಳ್ಳಿಕ್ಕೆ ಹೋಗಬೇಡಿ, ಅದು ನಂದು ಅಡ್ವೈಸ್. ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ತುರ್ತು ಪರಿಸ್ಥಿತಿಯಲ್ಲಿ ನಿಮಗೆ ಲೋನ್ ತಗೊಳ್ಳೇಬೇಕಾಗ್ತದೆ, ಆಗ ತಗೊಳ್ಳಿ. ಕೆಲವೊಮ್ಮೆ ಈಗ ಹಾಸ್ಪಿಟಲೈಸೇಷನ್ ಚಾರ್ಜ್ ಅಂದರೆ ನಮ್ಮ ಇನ್ಶೂರೆನ್ಸ್ ಒಂದು 5 ಲಕ್ಷ ಇತ್ತು, ಹಾಸ್ಪಿಟ್ಲಲ್ಲಿ 6 ಲಕ್ಷ ಬಿಲ್ ಬಂತು, ಆ ಉಳಿದ 1 ಲಕ್ಷ ಎಲ್ಲಿಂದ ಕೊಡೋದು, ಅದಕ್ಕೆ ಒಂದು ಸಾಲ ಮಾಡಬೇಕಾಯ್ತು. ಅಂಥದ್ದೆಲ್ಲ ಪರಿಸ್ಥಿತಿ ಬಂದರೆ ಸಾಲ ಮಾಡಿ, ಇಲ್ಲದಿದ್ದರೆ ಆದಷ್ಟು ಸಾಲ ಅವಾಯ್ಡ್ ಮಾಡಿ. ಅಂದರೆ ಈಗ ನಾನು ಸಂಪಾದನೆ ಸ್ಟಾರ್ಟ್ ಮಾಡಿದ್ದಷ್ಟೇ 20,000 ಸಂಬಳ, ನನಗೆ ಅದೊಂದು ಐಫೋನ್ ಬೇಕೇ ಬೇಕು, 1.5 ಲಕ್ಷದ್ದು ಐಫೋನ್ ಬೇಕು, ಇನ್ನೊಂದು 2 ಲಕ್ಷದ್ದು ಬೈಕ್ ಬೇಕು, ಅದಕ್ಕೆ ನಾನು ಸಾಲ ಮಾಡೋದು, ಇದಕ್ಕೆ ಸಾಲ ಮಾಡೋದು ಅಂಥದ್ದೆಲ್ಲ ಆದಷ್ಟು ಮಾಡೋದು ಅವಾಯ್ಡ್ ಮಾಡಬಾರ್ದು ನನ್ನ ಪ್ರಕಾರ. ಹಾಗೆ ಅಂದರೆ ಈ ತುರ್ತು ಪರಿಸ್ಥಿತಿಗೆ ಬೇಕಿದ್ರೆ ಒಂದು ಸಾಲ ಮಾಡಿದರೂ ಅದು ಬೇಗ ಕಟ್ಟಿ ಬಿಟ್ಟು ಬಿಡಿ. ಮತ್ತು ನಾವು ಸಾಲ ಮಾಡಿದಾಗ ಆದಷ್ಟು ಬೇಗ ಕಟ್ಟಿ ಬಿಟ್ಟರೆ ಒಳ್ಳೆಯದು. ಕೆಲವರೆಲ್ಲ ಮನೆ ತಗೊಳ್ಳುವಾಗ ಸಾಲ ಮಾಡ್ತಾರೆ, ಆದರೆ ಮನೆಗೆ ಕೂಡ ಈಗ ಒಂದು 50 ಲಕ್ಷದ ಮನೆ ತಗೊಳ್ಳುವಾಗ ಕೂಡ 50 ಲಕ್ಷದ್ದು ಸಾಲ ಮಾಡಬೇಡಿ, ಒಂದು ಸ್ವಲ್ಪ ಉಳಿತಾಯ ಮಾಡಿ, ಆದಷ್ಟು ಡೌನ್ ಪೇಮೆಂಟ್ ಮಾಡಿ. ನಿಮಗೆ ಎಲ್ಲಿ ಹಣ ಕೊಡಲಿಕ್ಕೆ ಆಗೋದಿಲ್ಲ, ತಾಕತ್ತಿಲ್ಲ, ಆ ಪಾರ್ಟಿಗೆ ಮಾತ್ರ ನೀವು ಲೋನ್ ಮಾಡಿ. ಮತ್ತು ನನ್ನ ಪ್ರಕಾರ ಈ ಕೆಲವು ಅಂದರೆ ಈಗ ಕೆಲವರು ಫಾರಿನ್ ಹಾಲಿಡೇಗೆ ಹೋಗ್ತಾರೆ ಸಾಲ ಮಾಡಿಕೊಂಡು, ಅದೆಲ್ಲ ನನ್ನ ಪ್ರಕಾರ ಅನಗತ್ಯ. ಯಾಕಂದರೆ ರಜೆಗೆ ಹೋಗೋದು ಒಂದು, ಫಾರಿನ್ ಹಾಲಿಡೇಗೆ ಹೋಗೋದಂದರೆ ಒಂದು ಸ್ವಲ್ಪ ಜಾಸ್ತಿ ಮೊತ್ತವೇ ಖರ್ಚಾಗುತ್ತೆ. ಪುನಃ ನೀವು ಸಾಲ ಮಾಡಿ ಅದನ್ನು EMI ಥ್ರೂ ಕಟ್ಟಿದರೆ ನೀವು ಖರ್ಚು ಮಾಡಿದ್ದಕ್ಕಿಂತ ಡಬಲ್ ಖರ್ಚು ಆಗುತ್ತೆ ನಿಮಗೆ. ಯಾಕಂದರೆ ಆ ಸಾಲದ ಬಡ್ಡಿ ಕಟ್ಟುವಾಗ ನಿಮಗೆ ಅಷ್ಟಾಗುತ್ತೆ, ಅದು ಅನಗತ್ಯ. ಹಾಗೆ ಕೆಲವು ಅಂದರೆ ನನ್ನ ಪ್ರಕಾರ ನಿಮ್ಮ ಈಗ ಗಾಡಿ ತಗೊಳ್ಳೋದು, ಸಾಲ ಮಾಡಿಕೊಂಡು ಗಾಡಿ ತಗೊಳ್ಳೋದು, ಅದು ಕೂಡ ನನ್ನ ಪ್ರಕಾರ ಒಂದು ಸ್ವಲ್ಪ ಅನಗತ್ಯ. ಅಂದರೆ ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರುತ್ತೆ, ಬಸ್ಸು ಉಂಟು, ಮತ್ತು ಅಂದರೆ ಈಗ ಆಟೋ ರಿಕ್ಷಾ ಅಂಥದ್ದೆಲ್ಲ ಉಂಟು. ಹಾಗಾಗಿ ಇಲ್ಲ ನನಗೆ ನನ್ನದೇ ಒಂದು ದೊಡ್ಡ ಬೈಕ್ ಬೇಕು, ತಿರುಗಾಡಲಿಕ್ಕೆ ಹೋಗಬೇಕು, ಅದಕ್ಕೆ ನಾನು ಸಾಲ ಮಾಡಿ ಬೈಕ್ ತಗೊಳ್ಳೋದು ಅಂತೆಲ್ಲ ಯೋಚಿಸುವಾಗ, ಈಗ ಬೈಕಿಗೆ 2 ಲಕ್ಷ ಆದರೆ ಪುನಃ ನೀವು ಸಾಲ ಮಾಡಿ ಬಡ್ಡಿ ಕಟ್ಟಿ ಬೈಕಿದು ಲೋನ್ ಕಟ್ಟುವಾಗ 3.5 ಲಕ್ಷ 4 ಲಕ್ಷ ಆಗುತ್ತೆ. ಅದಕ್ಕಿಂತ ನೀವು ಸ್ವಲ್ಪ ಉಳಿತಾಯ ಮಾಡಿ ಮತ್ತೆ ಆ ಬೈಕ್ ತಗೊಂಡ್ರೆ ನಿಮ್ಮ ಹಣ ನಿಮ್ಮ ಹತ್ರವೇ ಉಳಿತದೆ. ಹಾಗಾಗಿ ನಂದು ಫಸ್ಟ್ ಅಡ್ವೈಸ್ ಸಾಲ ಮಾಡಬೇಡಿ, ಮಾಡಿದ್ರು ಅಗತ್ಯ ವಿಷಯಕ್ಕೆ ಮಾತ್ರ ಸಾಲ ಮಾಡಿ. ಸುಮ್ಮನೆ ಸಾಲ ಮಾಡೋದು ನನ್ನ ಪ್ರಕಾರ ಸರಿಯಲ್ಲ. ಎಸ್ಪೆಷಲಿ ಕೆಲವರು ನನಗೆ ಹೇಳ್ತಾರೆ ಫೋನಿಗೆ ಸಾಲ ಮಾಡಿ ತಗೊಂಡ್ರು ಅಂತ. ಆ ಫೋನ್ ಒಂದು ಸಲ ಬಿದ್ದೋದ್ರೆ ಮತ್ತೆ ಅದು ಉಳಿಯೋದಿಲ್ಲ, ಮತ್ತೆ ಆ ಹಣ ಕೂಡ ಕಟ್ಟಬೇಕು ನೀವು, ಫೋನ್ ಕೂಡ ಇಲ್ಲ. ಮತ್ತೆ ಅಂದರೆ ನಿಮ್ಮದು ಆಸ್ಪಿರೇಷನ್ ಸ್ವಲ್ಪ ಕಡಿಮೆ ಮಾಡೋದು ಒಳ್ಳೆಯದು. ಸಿಕ್ಕಾಪಟ್ಟೆ ಸಂಬಳ ಇದ್ದರೆ ನಿಮಗೆ ಬೇಕಾದ ವಸ್ತು ತಗೊಳ್ಳಿಕ್ಕೆ ತಾಕತ್ತಿದ್ರೆ ತಗೊಳ್ಳಿ, ಆದರೆ ಸಾಲ ಮಾಡಿಕೊಂಡು ಅನಗತ್ಯ ವಸ್ತುಗಳನ್ನೆಲ್ಲ ತಗೊಳ್ಳೋದು ನನ್ನ ಪ್ರಕಾರ ಸರಿಯಲ್ಲ. ಈ ಗುಡ್ ಡೆಟ್ ಬ್ಯಾಡ್ ಡೆಟ್ ಅಂತ ಇದೆ. ಗುಡ್ ಡೆಬಿಟ್ ಬ್ಯಾಡ್ ಡೆಬಿಟ್ ಅಂದ್ರೆ ಏನು? ಅದೇ ಈಗ ಮನೆ ತಗೊಳ್ಳಿಕ್ಕೆ ನೀವು ಸಾಲ ಮಾಡಿದ್ದೀರಿ, ಅದೊಂದು ಗುಡ್ ಡೆಟ್. ಯಾಕಂದ್ರೆ ನಿಮಗೆ ಒಂದು ಮನೆ ಅಂತ ಒಂದು ಆಸ್ತಿ ಅಂತ ಆಗುತ್ತೆ. ಓಕೆ. ಆದರೆ ನೀವು ಮನೆ ತಗೊಳ್ಳುವಾಗ ಕೂಡ ಒಂದು ನಿಮಗೆ ಎಷ್ಟು ಖರ್ಚು, ಎಷ್ಟು ಸಾಲ ಕೊಡ್ಬೋದು, ಅಂದರೆ ಎಷ್ಟು ಹಣ ಕಟ್ಬೋದು ನಿಮ್ಮ ಸಂಪಾದನೆಯಿಂದ, ಅದನ್ನು ನೋಡಿಕೊಂಡು ಸಾಲ ತಗೊಳ್ಬೇಕು. ಅದು ಗುಡ್ ಡೆಟ್. ಈ ಬ್ಯಾಡ್ ಡೆಟ್ ಅಂದರೆ ಸುಮ್ಮನೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಬಟ್ಟೆ ತಗೊಳ್ಳೋದು, ಬೇರೆ ಸಾಮಾನು ತಗೊಳ್ಳೋದು, ರಜೆಗೆ ಹೋಗೋದು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ. ಈಗ ಕೆಲವು ಏನಾಗ್ತದೆ ಅಂದರೆ ಕ್ರೆಡಿಟ್ ಕಾರ್ಡಲ್ಲಿ ನಿಮಗೆ ಇಷ್ಟು ದಿನದೊಳಗೆ ನೀವು ಅದು ಸಾಲ ಕಟ್ಟಬೇಕಂತ ಇರ್ತದೆ. ಕೆಲವರಿಗೆ ಅದು ಸಾಲ ಪುನಃ ಅಂದರೆ ಕ್ರೆಡಿಟ್ ಕಾರ್ಡ್ ಅಂದ್ರೇ ಸಾಲ, ಅಂದರೆ ನಿಮಗೆ ಬ್ಯಾಂಕಿನವರು ಒಂದು ಕಾರ್ಡ್ ಕೊಡ್ತಾರೆ, ಅದನ್ನು ಎಲ್ಲ ಕಡೆ ಸ್ವೈಪ್ ಮಾಡಿ ನೀವು ಯೂಸ್ ಮಾಡೋದು, ಅಂದರೆ ಸಾಮಾನು ತಗೊಳ್ಳೋದು ಅಥವಾ ರಜೆಗೆ ಹೋಗೋದು, ಅದೇನಾದರೂ ಮಾಡೋದು. ಅದೇನಾಗುತ್ತೆ ಅಂದರೆ ಕ್ರೆಡಿಟ್ ಕಾರ್ಡಲ್ಲಿ ನಿಮಗೆ ಇಷ್ಟೇ ದಿವಸದಲ್ಲಿ ನಿಮ್ಮ ಹಣ ಕಟ್ಟಬೇಕಂತ ಇರುತ್ತೆ. ಪುನಃ ಅದರಲ್ಲಿ ಕೂಡ ನಿಮಗೆ ಆಪ್ಷನ್ ಕೊಡ್ತಾರೆ, ನೀವು ಇಷ್ಟು ಹಣ ಕಟ್ಬೋದು, ಉಳ್ದದ್ದು ನೆಕ್ಸ್ಟ್ ಮಂತ್ ಕಟ್ಬೋದು. ನಿಮಗೆ ವರ್ಸ್ಟ್ ಡೆಟ್ ಅಂದರೆ ಅದು ಕ್ರೆಡಿಟ್ ಕಾರ್ಡ್ ಡೆಟ್. ಯಾಕಂದರೆ ಅವರು ತಿಂಗಳಿಗೆ ನಿಮಗೆ 2.5% 3% ಚಾರ್ಜ್ ಮಾಡ್ತಾರೆ. ನೀವು ಅದು ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ಒಂದು 36% ಇಂದ 45% ನಿಮಗೆ ಬಡ್ಡಿ ಬೀಳ್ತದೆ ಅದಕ್ಕೆ. ಅದು ಆ್ಯಕ್ಚುಲಿ ವರ್ಸ್ಟ್ ಡೆಟ್. ನಿಮಗೆ ಈಗ ಮನೆ ಸಾಲ ತಗೊಂಡ್ರೆ ಅದಕ್ಕೆ ಒಂದು ಲೆಕ್ಕ ಅಂತ